ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಆಟೋಮ್ಯಾಟ್ರಿಕ್ಸ್ ಸಂಸ್ಥೆಯನ್ನು 2000 ಇಸ್ವಿಯಲ್ಲಿ ಟಾಟಾ ಮೋಟರ್ಸ್ನ ಸಹಕಾರದೊಂದಿಗೆ ನಾವು ಪ್ರಾರಂಭಿಸಿದ್ವಿ. ಅದಾದ ನಂತರ 2010 ಪುತ್ತೂರು ಬೆಳುವರಲ್ಲಿ ನಾವು ಪುನಃ ಇದನ್ನು ಶುರು ಮಾಡಿದ್ವಿ. 2026 ಈಗ ನಾವು ಈಗಿನ ಟಾಟಾ ಮೋಟರ್ಸ್ನ ರಿಕ್ವೈರ್ಮೆಂಟ್ ಇರುವ ಹಾಗೆ ನಾವು ಹೊಸ ಶೋರೂಮನ್ನು ಫ್ಯೂಚರಿಸ್ಟಿಕ್ ಆಗಿ ನಾವು ಇದನ್ನು ಪ್ಲ್ಯಾನ್ ಮಾಡಿ ಇವತ್ತು ಶುಭಾರಂಭ ಮಾಡಿದ್ದೇವೆ. ಈ ಹೊಸ ಫೆಸಿಲಿಟಿಯಲ್ಲಿ ಅತ್ಯಂತ ಆಧುನಿಕ ಎಕ್ವಿಪ್ಮೆಂಟ್ಸು ಮತ್ತು ಹೈಲಿ ಟ್ರೈನ್ಡ್ ಟೆಕ್ನಿಷಿಯನ್ಸ್, ಪ್ರೊಫೆಷ್ನಲ್ಸ್ ಇದರಲ್ಲಿ ಒದಗಿಸಿಕೊಂಡಿದ್ದಾರೆ. ಪುತ್ತೂರಲ್ಲದೆ ನಮ್ಮಲ್ಲಿ ಹಾಸನ, ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಮತ್ತು ಸುಳ್ಯ, BC ರೋಡ್ ಹೀಗೆ 10 ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಮಳಿಗೆಗಳು ಇವೆ. ಎಲ್ಲ ಗ್ರಾಹಕರಲ್ಲಿ ಈ ನೂತನ ಮಳಿಗೆಯನ್ನು ಬರಬೇಕು, ನೋಡಬೇಕು. ಹಾಗೆ ಇಲ್ಲಿ ಈ ಫೆಸಿಲಿಟಿಯನ್ನು ಯೂಸ್ ಮಾಡಿ ನಮಗೇನಾದರೂ ಸಲಹೆಗಳಿದ್ದರೆ ಕೊಟ್ಟು ಇನ್ನೂ ನಾವು ಇದನ್ನು ಇಂಪ್ರೂವ್ ಮಾಡುವಲ್ಲಿ ಸಹಕಾರ ಕೊಡಬೇಕಾಗಿ ಎಲ್ಲ ಗ್ರಾಹಕರಲ್ಲಿ ವಿನಂತಿ. ಥ್ಯಾಂಕ್ ಯು. ಪುತ್ತೂರಿನಲ್ಲಿ ಇವತ್ತು ಟಾಟಾ ಸಂಸ್ಥೆಯ ಡೀಲರ್ಶಿಪ್ ಆಗಿರುವಂಥ ಆಟೋಮೆಟ್ರಿಕ್ಸ್ ಮುಂದೆ ಚಿಕ್ಕ ಒಂದು ಶೋರೂಮ್ ಆಗಿತ್ತು. ಇವತ್ತು ಸುಮಾರು ಒಂದು 50,000 ಸ್ಕ್ವೇರ್ ಫೀಟಿನಲ್ಲಿ ಅತ್ಯಂತ ದೊಡ್ಡದಾದ ಶೋರೂಮನ್ನು ಆರಂಭ ಮಾಡಿದ್ದಾರೆ. ಇವತ್ತು ಪುತ್ತೂರು ನಗರ ಬೆಳೆಯುತ್ತಿರುವಂಥ ನಗರ. ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, KMF ಆಗಿರ್ಬೋದು, ಮತ್ತು ದೊಡ್ಡ ಗ್ರೌಂಡ್ಗಳಾಗಿರ್ಬೋದು, ದೇವಸ್ಥಾನದ ಅಭಿವೃದ್ಧಿಗಳಾಗಿರ್ಬೋದು, ಇದಕ್ಕೆ ಪೂರಕವಾಗಿ ನಗರ ಕೂಡ ಬೆಳೆಯುವಂಥ ಅವಶ್ಯಕತೆ ಇದೆ. ಟಾಟಾ ಸಂಸ್ಥೆಯೊಂದಿಗೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಆಟೋಮೆಟ್ರಿಕ್ಸ್ ಅನ್ನೋ ಒಂದು ದೊಡ್ಡ ಶೋರೂಮನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ನಾನು ಹೇಳುವುದಿಷ್ಟೇ, ಪುತ್ತೂರಿನ ಅಭಿವೃದ್ಧಿಗೆ ಯಾವುದೇ ಸಂಸ್ಥೆಗಳು ಪುತ್ತೂರಿನಲ್ಲಿ ಆರಂಭವಾದರೂ ನಾವು ಅವರಿಗೆ ಸಹಕಾರವನ್ನು ಕೊಡ್ತೇವೆ. ನಮ್ಮ ಸರ್ಕಾರದಿಂದ ಏನೆಲ್ಲ ಅವರಿಗೆ ಎಲ್ಲ ಲೋಕಲ್ ಬಾಡಿಯಿಂದ ಏನಾದರೂ ಸಹಕಾರಗಳಿದ್ದರೆ ಖಂಡಿತ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಸಂಸ್ಥೆ ಇವತ್ತು ಆರಂಭ ಆಗಿದೆ. ಸುಮಾರು 100 ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. 100 ಜನರಿಗೆ ಉದ್ಯೋಗ ಕೊಟ್ಟರೆ ತಿಂಗಳಿಗೆ ಸುಮಾರು 5 ರಿಂದ 10 ಲಕ್ಷ ರೂಪಾಯಿ ಈ ಪುತ್ತೂರಿಗೆ ಹಣ ಹೋಗುವಂಥ ಕೆಲಸಗಳು ಆಗ್ತದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಪುತ್ತೂರಿನ ಅಭಿವೃದ್ಧಿಗೆ ಇದು ಕೂಡ ಒಂದು ಹೆಚ್ಚುವರಿಯಾಗಿ ಆಗಿರುವಂಥ ಕೆಲಸ. ಅವರಿಗೂ ಕೂಡ ಅಭಿನಂದನೆಯನ್ನು ಮಾಡ್ತೇನೆ. ಟಾಟಾ ಸಂಸ್ಥೆ ಕೂಡ ಒಳ್ಳೆಯ ರೀತಿಯ ಕಾರುಗಳನ್ನು, ಇವತ್ತು ಮಾಡೆಲ್ ಕಾರುಗಳನ್ನು ಮಾರುಕಟ್ಟೆಗೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಮೀಡಿಯಂ ರೇಂಜ್, ಇವತ್ತು ಯಾರು ಮಧ್ಯಮ ವರ್ಗದವರಿದೆ ಅವರಿಗೆ 15 ರಿಂದ 20 ಲಕ್ಷದವರೆಗೆ ಒಳ್ಳೆಯ ಕಾರುಗಳನ್ನು ಟಾಟಾ ಸಂಸ್ಥೆ ಮಾಡುವಂಥ ಕೆಲಸಗಳನ್ನು ಈಗ ಮಾಡ್ತಾ ಇದೆ. ನಮ್ಮ ದೇಶೀಯ ಸಂಸ್ಥೆ ಕೂಡ ನಮಗೆ ಆ ಹೆಮ್ಮೆ ಇದೆ. ಅದರಿಂದ ಈ ಸಂಸ್ಥೆ ಬೆಳಿಬೇಕು. ಇಡೀ ಪುತ್ತೂರು ಜನತೆಯ ಪರವಾಗಿ ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸ್ತೇನೆ. ದೇವರು ಒಳ್ಳೇದು ಮಾಡಿ. ತುಂಬ ಖುಷಿಯಾಗ್ತಿದೆ. ಯಾಕಂತ ಹೇಳಿದ್ರೆ ಆಟೋಮೆಟ್ರಿಕ್ ಸಂಸ್ಥೆ
ನವೀಕರಣಗೊಂಡು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ತುಂಬ ವಿಶಾಲವಾದ ಒಂದು ಏರಿಯಾಕ್ಕೆ ಶಿಫ್ಟ್ ಆಗಿದೆ. ನಾನು ಒಬ್ಬ ಆಟೋಮೆಟಿಕ್ಸಿನ ಗ್ರಾಹಕ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತಾಯಿದ್ದೀನಿ. ಇವರ ಸಂದೀಪಣ್ಣನ ತಂಡದ ಎಲ್ಲ ಸರ್ವಿಸ್ ಡಿಪಾರ್ಟ್ಮೆಂಟ್ ಏನಿದೆಯೋ ತುಂಬ ಒಳ್ಳೆಯ ಸರ್ವಿಸನ್ನು ಕೊಡ್ತಾಯಿದ್ದಾರೆ. ಒಳ್ಳೆಯ ಎನಿ ಟೈಮ್ ಎಷ್ಟು ಹೊತ್ತಿಗೆ ಬೇಕಾದ್ರೆ ನಾವು ಫೋನ್ ಮಾಡಿದರೆ ಅಂತ ಅವರಿಗೆ ನಮಗೆ ಸ್ಪಂದನೆ ಮಾಡುವಂಥ ಕೆಲಸನ ಸಂದೀಪಣ್ಣ ಅವ್ರು ಮತ್ತು ಅವ್ರ ತಂಡ ಮಾಡ್ತಾಯಿದ್ದಾರೆ. ನಾನಂತೂ ತುಂಬ ಖುಷಿಯಾಗಿದ್ದೇನೆ. ಪುತ್ತೂರಿಗೆ ಇಂಥದ್ದೊಂದು ಬೇಕಿತ್ತು. ತುಂಬ ಸಂತೋಷದಿಂದ ನಾನು ಒಬ್ಬ ಆಟೋಮೆಟಿಕ್ಸ್ ಸಂಸ್ಥೆಯ ಗ್ರಾಹಕ ಅಂತ ಹೇಳಿಕೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಶುಭವಾಗಲಿತ್ತ. ನಾನು ಡಾಕ್ಟರ್ ಅಶೋಕ್ ಪಡಿವಾಳ್ ಅಂತ ಪುತ್ತೂರು ಮಹಾವೀರ ಮೆಡಿಕಲ್ ಸೆಂಟರ್ನ ಮಾಲಕ. ನಾವು ನೆಕ್ಸಾನ್ EV ಕಾರನ್ನು ಸಾಧಾರಣ ಒಂದು ಎರಡು ವರ್ಷಕ್ಕಿಂತ ಜಾಸ್ತಿ ಆಯಿತು. ಈಗ ಈ ನೆಕ್ಸಾನ್ EVN ಕಾರನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಸಾಧಾರಣ 60,000 ಕಿಲೋಮೀಟರ್ನಷ್ಟು ಅದು ಈಗ ಪ್ರಯಾಣ ಆಗಿದೆ. ಆದರೆ ಇಷ್ಟ ತನಕ ನಮಗೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಬಹಳ ಅನುಕೂಲವಾಗಿದೆ. ಬಹಳ ಒಂದು ಖರ್ಚು ಕಡಿಮೆಯಲ್ಲಿ ನಮಗೆ ಅದು ನಿರ್ವಹಣೆ ಆಗ್ತಾಯಿದೆ. ಇದಕ್ಕೆ ಇಲ್ಲಿ ಪುತ್ತೂರಿಗೆ ಈ ಒಂದು ಆಟೋಮೆಟ್ರಿಕ್ಸ್ ಒಂದು ಬ್ರ್ಯಾಂಚ್ ಆಗಬೇಕದು ಬಹಳ ಅಗತ್ಯ ಇತ್ತು. ಅದನ್ನು ಒದಗಿಸಿಕೊಟ್ಟ ಆಟೋಮೆಟ್ರಿಕ್ಸ್ನ ಮಾಲಕರಾದ ಶ್ರೀ ರಾಜೇಂದ್ರ ಕುಮಾರ್ ಧರ್ಮಸ್ಥಳ ಇವರಿಗೆ ಅಭಿನಂದನೆಗಳು. ಇದು ಇನ್ನೂ ಹೆಚ್ಚಾಗಿ ಬೆಳೆಯಲಿ, ಎಲ್ಲರಿಗೂ ಗ್ರಾಹಕರಿಗೆ ಉಪಯೋಗ ಆಗುವಂತೆ ಆಗಲಿ ಅಂತ ನಾನು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ